ಕುಂದಾಪುರದ ಆನಗಳ್ಳಿ ಗ್ರಾಮ ಪಂಚಾಯತ್ನ 2ನೇ ವಾರ್ಡ್ನ ಸರ್ಕಾರಿ ಹೊಳೆ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಖಾಸಗಿ ವ್ಯಕ್ತಿಯ ಸಭಾಂಗಣಕ್ಕೆ ತೆರಳಲು ನಿರ್ಮಿಸುತ್ತಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಖಾಸಗಿ ವ್ಯಕ್ತಿಯೋರ್ವರು ಸಭಾಂಗಣ ನಿರ್ಮಿಸಿದ್ದು ಅಲ್ಲಿಗೆ ತೆರಳಲು ಸರಿಯಾದ ರಸ್ತೆ ಇರಲಿಲ್ಲ. ಆಗ ಊರಿನವರಿಗೆ ಉಪಕಾರವಾಗುತ್ತದೆಂದು ಹೇಳಿಕೊಂಡು ರಸ್ತೆ ನಿರ್ಮಿಸಿದ್ದಾರೆ. ಈ ಕಾಮಗಾರಿಗೆ ಹೊಳೆಯನ್ನು ಮಣ್ಣು ತುಂಬಿಸಿ ಮುಚ್ಚಿ ರಸ್ತೆ ಮಾಡಿಕೊಂಡಿದ್ದಾರೆ. ಆನಗಳ್ಳಿ ಗ್ರಾಮದ 2ನೇ ವಾರ್ಡ್ನಲ್ಲಿ ರಸ್ತೆ ನಿರ್ಮಾಣಕ್ಕಾಗಿ ಅನುಮತಿ ಪಡೆದು ಅಕ್ರಮವಾಗಿ ಖಾಸಗಿ ರಸ್ತೆ ಕಾಮಗಾರಿ ನಡೆಸಿದ್ದಾರೆ. ಇದಕ್ಕೆ ಪಂಚಾಯತ್ ಅಧ್ಯಕ್ಷನ ಕುಮ್ಮಕ್ಕು ಇದೆ ಎಂದು ಆರೋಪಿಸಲಾಗಿದೆ. ಇನ್ನು ಹೊಳೆಯನ್ನು ಒತ್ತುವರಿ ಮಾಡಿಕೊಂಡು ಕಟ್ಟಡ ನಿರ್ಮಿಸುತ್ತಿರುವುದರ ಬಗ್ಗೆ ಆನಗಳ್ಳಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಸ್ಥಳೀಯರು ಮನವಿಯನ್ನು ನೀಡಿದ್ದು ಇದುವರೆಗೆ ಯಾವುದೇ ಕ್ರಮ ಜರುಗಿಸಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೂರು ಕೊಟ್ಟದಂಥ ವಿಷಯ ಅದು ಸಾರ್ವಜನಿಕ ರಸ್ತೆ, ಅದು ಪ್ರೈವೇಟ್ ರಸ್ತೆ ಅಲ್ಲ, ಖಾಸಗಿ ಅಲ್ಲ. ಅವರು ಖಾಸಗಿ ರಸ್ತೆಯನ್ನು ದೂರು ಕೊಟ್ಟಿರ್ತಾರೆ. ಅದು ಖಾಸಗಿ ರಸ್ತೆ ಅಲ್ಲ, ಅದು ಸಾರ್ವಜನಿಕ ರಸ್ತೆ. ಸಾರ್ವಜನಿಕ ರಸ್ತೆಯಲ್ಲಿ ಸೂಪರ್ ಇದ್ದಿತ್ತು, ಸ್ವಲ್ಪ ಅಗಲ ಮಾಡೋಕ್ಕೋಸ್ಕರ ಅವರು ಮಣ್ಣು ಹಾಕಿ ಇದು ಮಾಡಿದ್ದಾರೆ. ಮಣ್ಣು ಹಾಕೋದು ಯಾರು? ಮಣ್ಣು ಹಾಕೋದು ಒಂದು ಅಲ್ಲಿಂದ ಹಾಲ್ನವರು. ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದು? ಇದನ್ನು ಪರ್ಮಿಷನ್ ನಾವು ಕೊಡಲಿಲ್ಲ, ಯಾವುದೇ ನಿರ್ಣಯದಲ್ಲಿ ನಾವು ಸೇರಿಸ್ಕೊಳ್ಳಿಲ್ಲ. ನಮಗೆ ಪಂಚಾಯತಿಗೆ ಅನುಕೂಲ ಆಗ್ತದೆ ಮತ್ತು ಸಾರ್ವಜನಿಕ ಅನುಕೂಲ ಆಗ್ತಂದೇಳಿ ಆಗ ಅಲ್ಲಿಂದ ಅಧ್ಯಕ್ಷರು ಸುಮ್ಮನೆ ಹಾಕೊಂಡ್ರು. ಆ ಸಮಯದಲ್ಲಿದ್ದ ಅಧ್ಯಕ್ಷರು ಸಾರ್ವಜನಿಕರಿಗೆ ಅನುಕೂಲ ಆಗ್ತಂತ ದೃಷ್ಟಿಯಿಂದ ಸಾರ್ವಜನಿಕ ಅನುಕೂಲ ಇತ್ತಲ್ಲ. ಈಗ ಮಣ್ಣು ಹಾಕೋದು ಖಾಸಗಿ ವ್ಯಕ್ತಿ ಯಾರು, ಅದೇ ರಸ್ತೆಯಲ್ಲಿ ನೂರಾರು ವಾಹನ ಸಾರ್ವಜನಿಕ ನಾವು ದೇಣಿಗೆ ಸಂಗ್ರಹಿಸಿ ಮರ್ರೆ ಒಂದು ಸಹಾಯ ಮಾಡಿ ಇಂಥ ಒಂದು ರಸ್ತೆಗೆ ನೀವೊಂದು ಹಣ ಹಾಕಿ ನಾವು ಹೇಳ್ಬೋದು. ಅದು ಅವಕಾಶ ಇತ್ತು ಪಂಚಾಯತ್ ಇದರಿಗೆ. ಅದು ಯಾವುದೊಂದು ರಸ್ತೆಗೆ ಸ್ಟ್ರೀಟ್ ಆಯ್ಟ್ ಇಲ್ಲ. ಎಲ್ಲ ನೀವು ಒಂದು 2-3 ಜನ ಸೇರಿ ನಮ್ಮ ಇಂಥ ರಸ್ತೆಗೆ ಸ್ಟ್ರೀಟ್ ಆಯ್ಟಿಗೆ ಎಲ್ಲವನ್ನೂ ನಾವು ಸರ್ಕಾರವನ್ನು ಹೊಣೆಗಾರ ಮಾಡಲಿಕ್ಕೆ ಆಗೋದಿಲ್ಲ. ಆನಗಳ್ಳಿ ಗ್ರಾಮ ಪಂಚಾಯತಿ 2ನೇ ವಾರ್ಡ್ ಸರ್ಕಾರಿ ಜಾಗದ ಅಕ್ರಮ ಒತ್ತುವರಿ ಮಾಡಿರೋ ಬಗ್ಗೆ ದೂರು ಅರ್ಜಿ ಬಂದಿದ್ದು, ಈ ಬಗ್ಗೆ ಸ್ಥಳ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಒತ್ತುವರಿ ಮಾಡಿದವರ ಮೇಲೆ ಹಾಗೂ ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಗೆ ಮುಂದಿನ ಸೂಕ್ತ ಕ್ರಮಕ್ಕಾಗಿ ಪತ್ರ ಬರೆಯಲಾಗುವುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮೊಂದಿಗೆ ರಾಜೇಶ್ ಕುಂದಾಪುರ ಇದ್ದಾರೆ. ಬನ್ನಿ ಅವರ ಹತ್ರ ನೇರ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವರ ಹತ್ರ ಮಾತನಾಡೋಣ. ಹಲೋ 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 ಆನಗಳ್ಳಿ ಗ್ರಾಮ ಪಂಚಾಯತ್ನ 2ನೇ ವಾರ್ಡ್ನ ಸರ್ಕಾರಿ ಹೊಳೆ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಈಗ ಖಾಸಗಿ ವ್ಯಕ್ತಿಯ ಸಭಾಂಗಣಕ್ಕೆ ಹೋಗ್ಲಿಕ್ಕೆ ಒಂದು ರಸ್ತೆ ನಿರ್ಮಿಸಿದ್ದಾರೆ. ಈ ಬಗ್ಗೆ ನೀವೇನ್ ಹೇಳ್ತೀರಾ? ಭಾನುವಾರ ಈಗಾಗಲೇ ನಾವು ತಿಳಿದ ಹಾಗೆ ಅಲ್ಲಿ ಒಂದು ಖಾಸಗಿ ಸಂಸ್ಥೆ ಇದೆ, ಮತ್ತೆ ಅದಕ್ಕೆ ಹೋಗುವಂತ ದಾರಿ ಇದೆಯಲ್ಲ, ಅದನ್ನ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಸಿಮೆಂಟ್ ರಸ್ತೆನ ಕಾಂಕ್ರೀಟೀಕರಣದ ರಸ್ತೆಯನ್ನು ನಿರ್ಮಿಸಿದ್ದಾರೆ. ಅದು ತುಂಬಿ ಮತ್ತೆ ಅಗಲ ಮಾಡಿದ್ದಾರೆ. ಅದನ್ನ ರೋಡನ್ನ ಅಗಲೀಕರಣ ಮಾಡಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ಏನು ಪ್ರಾರಂಭ ಆಗ್ತದೆ, ಹಾಲ್ಗಳಿಗೆ ಏನು ಪ್ರಾರಂಭ ಆಗ್ತದೆ, ದಾರಿ ಏನು ಪ್ರಾರಂಭ ಆಗ್ತದೆ ಮೇನ್ ರಸ್ತೆಯಿಂದ ಅಲ್ಲಿಂದ ಹಾಲ್ ತನಕ ಕೂಡ ಅಲ್ಲಿ ರಸ್ತೆಯನ್ನು ಅಗಲೀಕರಣ ಮಾಡಿದ್ದಾರೆ. ಅಂದ್ರೆ ಹೊಳೆಯನ್ನು ಮುಚ್ಚಿ ಅಗಲೀಕರಣ ಮಾಡಿದ್ದಾರೆ. ಆದ್ರೆ ಅದರಿಂದ ಸಾರ್ವಜನಿಕರಿಗೂ ಕೂಡ ಯಾವುದೇ ಒಂದು ಉಪಯೋಗ ಕೂಡ ಇಲ್ಲ. ಅದು ಉಪಯೋಗಕ್ಕಿಂತ ಬಹಳಷ್ಟು ಕಷ್ಟ ಆಗ್ತಿದೆ ಅಂತ ಹೇಳ್ಬಹುದಾ? ಕಷ್ಟ ಆಗ್ತದೆ. ಅಂದ್ರೆ ಆ ರೋಡಿಗೆ ಹೋಗುವಂತ ಸಂಪರ್ಕ ಏನು ಜನರ ಮನೆಗಳಿಗೆ ಸಂಪರ್ಕ ಮಾಡ್ಬೇಕು ಆ ರಸ್ತೆ, ಅಲ್ಲಿಗೆ ಇಲ್ಲ. ಅದು ಹಾಲಿಗೆ ಮಾತ್ರ ಸಂಪರ್ಕ ಮಾಡಿದೆ. ಅಂದ್ರೆ ಅಗಲೀಕರಣ ಮಾಡಿರುವಂತದ್ದು ಹಾಲ್ನವರಿಗೆ ಮಾತ್ರ. ಈಗ ಹೇಳ್ತಾರೆ, ಈಗಿನ ಅಧ್ಯಕ್ಷರು ಹೇಳುವ ಪ್ರಕಾರದಲ್ಲಿ ಅಲ್ಲಿ ಏನು ಮೊದಲಿನ ಅಧ್ಯಕ್ಷರಿದ್ದಾರೆ ಅವರು ಅವರ ಬ್ರೀಡರ್ ಆಗಿರುವಂತದ್ದು, ನಮಗೆ ಅದಕ್ಕೆ ಗಮನಕ್ಕಿಲ್ಲ. ಆದ್ರೆ ರಸ್ತೆ ಇರುವುದು ಒಳ್ಳೇದು, ಈಗ ಒಳ್ಳೆಯಿರುವಂತ ಭಾವನೆಯಲ್ಲಿ ಮಾತಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿನ ಸಾರ್ವಜನಿಕರು ಮತ್ತೆ ಎಲ್ಲ ಅಲ್ಲಿನ ಸ್ಥಳೀಯರನ್ನ ಸೇರ್ಕೊಂಡು ಪಂಚಾಯತಿಗೆ ಒಂದು ಮನವಿಯನ್ನು ಕೊಟ್ಟಿದ್ರು. ಆ ಪಂಚಾಯತಿಗೆ ಮನವಿಯನ್ನು ಹೇಗೆ ನೀಡಿದ್ರು ಅಂತ ಹೇಳಿದ್ರೆ, ಪಂಚಾಯತಿಗೆ ಬೇಕಾಗುವಂತ ರಸ್ತೆಗಳನ್ನ ಖಾಸಗಿ ಸಂಸ್ಥೆಯವರು ಅದನ್ನ ಅಗಲೀಕರಣ ಮಾಡೋಕ್ಕೋಸ್ಕರ ಹೊಳೆಯನ್ನು ಮುಚ್ಚಿದ್ದಾರೆ.
ಅನ್ನೋದ್ರ ಬಗ್ಗೆ ಅವರ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಆದ್ರೆ ಇದೇ ಅಧ್ಯಕ್ಷರ ಗಮನಕ್ಕೆ ತಂದಾಗ ಅಧ್ಯಕ್ಷರು ಹೇಳುದು ಜನರಿಗೆ ಏನದ ರಸ್ತೆ ಬೇಡದಿದ್ರೆ ಆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುದು ಬೇಡ ನೀವು ಅನ್ನೋದ್ ರೀತಿಯಲ್ಲಿ ಮಾತಾಡ್ತಿರ್ತಾರೆ. ಓಕೆ, ಮಾಹಿತಿಗಾಗಿ ಧನ್ಯವಾದಗಳು.